ದೇಶ ವಿರೋಧಿ ಘೋಷಣೆ ಕೂಗಿರುವ ಕಾರ್ಯಕರ್ತರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಹಾಗೂ ಘಟನೆಯನ್ನು ಖಂಡಿಸಿ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಉಜಿರೆಯಲ್ಲಿ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯ ಮತ ಎಣಿಕೆ ವೇಳೆ ಎಸ್ಡಿಪಿಐ ಅಭ್ಯರ್ಥಿಗಳ ಗೆಲುವಿನ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವ ಕಾರ್ಯಕರ್ತರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿ ಹಾಗೂ ಘಟನೆಯನ್ನು ಖಂಡಿಸಿ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ಉಜಿರೆ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಬಜರಂಗದಳ ಪುತ್ತೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಭಾಸ್ಕರ ಧರ್ಮಸ್ಥಳ, ವಿಶ್ವ ಹಿಂದೂ ಪರಿಷತ್ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಶರಣ್ ಪಂಪ್ವೆಲ್, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಅಗರ್ತಾ, ಬಜರಂಗದಳ ತಾಲೂಕು ಸಂಯೋಜಕ ಸಂತೋಷ್ ಕುಮಾರ್ ಅತ್ತಾಜೆ, ರಾಜ್ಯ ಮತ್ತು ವಿಭಾಗದ ಪ್ರಮುಖರು, ಹಿರಿಯರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಋಷಿ ಮುಡಿಗಳು ಜಪ ಮಾಡ್ತಾನಂತಿನ ಈ ದೇಶ ಈ ಬೆತ್ತಂಗಡಿ ತಾಲೂಕುಡೆ ಒಂದು ವರ್ಷಡು ಸಾಧಾರಣ 35 ದೇವಸ್ಥಾನಗಳು ಜೀರ್ಣೋದ್ಧಾರಾದ ಬ್ರಹ್ಮಗಳ ಸ್ಥಾಪನಂಚಿನ ಈ ಬೆಳ್ತಂಗಡಿ ತಾಲೂಕು ಪಾಕಿಸ್ತಾನ ಜಿಂದಾಬಾದ್ ಬಂದ್ಬಿಡುತ್ತೆ. ನಮ್ಮ ಬೆಳ್ತಂಗಡಿ ತಾಲೂಕು ಗುರುವಾಣಿಕೆ ಸ್ವಲ್ಪ ಪಿಲಿಕಂಬಿ ಕಲ್ಲಿಪುರಂದಿನ ಆ ಸ್ಥಾನಮಾನದ ಎದುರು ಮಗಳು ಐದು ಸುಣ್ಣದ ಕೆರೆ ನಿಪ್ರೇಣಿ ಸುಣ್ಣದ ಕೆರೆಯನ್ನು ಮಲ್ಪಡಿದ ಭಾರತದಲ್ಲಿದ್ದಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ನಗರವನ್ನು ಇಸ್ಲಾಮೀಕರಣ ಮಾಡಬೇಕೆಂಬಂತ ಷಡ್ಯಂತ್ರವನ್ನು ಅವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಷಡ್ಯಂತ್ರ ಇವತ್ತು ನಿನ್ನೆಯದಲ್ಲ. ಯಾವಾಗ ನಮ್ಮ ದೇಶದ ಮೇಲೆ 7ನೇ ಶತಮಾನಕ್ಕೆ ಮೊಹಮ್ಮದ್ ಬಿನ್ ಕಾಸಿಂ ಎಂಬಂತ ಒಬ್ಬ ಇಸ್ಲಾಂ ದಾಳಿಕವರ ನಮ್ಮ ದೇಶದ ಮೇಲೆ ಯಾವಾಗ ಆಕ್ರಮಣ ಮಾಡಿದ್ನ, ಆ 7ನೇ ಶತಮಾನದಿಂದ ಇವತ್ತಿನ ತನಕ ನಿರಂತರವಾಗಿ ಇವತ್ತು ನಮ್ಮ ದೇಶದ ಮೇಲೆ ದೌರ್ಜನ್ಯ, ಅನ್ಯಾಯ, ಹಿಂದೂ ಸಮಾಜದ ಕಾರ್ಯಕರ್ತರ ಕೊಲೆ, ನಮ್ಮ ಶ್ರದ್ಧಾ ಬಿಂದುಗಳ ನಾಶ, ಲವ್ ಜಿಹಾದ್, ಗೋ ಹತ್ಯೆ, ಲ್ಯಾಂಡ್ ಜಿಹಾದ್, ಇಕಾನಮಿ ಜಿಹಾದ್, ಈ ರೀತಿ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾ ಈ ದೇಶವನ್ನು ಇಸ್ಲಾಮೀಕರಣ ಮಾಡುವಂತ ಒಂದು ವ್ಯವಸ್ಥಿತವಾದಂಥ ಕೆಲಸವನ್ನು ಇವತ್ತು ಮುಸಲ್ಮಾನ್ ಸಂಘಟನೆಗಳು ಮಾಡ್ತಾ ಇದೆ. ಏತೋ ಸಾಧು ಸಂತರು